ಕರ್ನಾಟಕ ಗಡಿ ಪ್ರದೇಶವಾದ ತಲಪಾಡಿ ಟೋಲ್ಗೇಟ್ ಪರಿಸರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಘನ ವಾಹನಗಳನ್ನು ನಿಲುಗಡೆಗೊಳಿಸುತ್ತಿರುವುದು ಅಪಘಾತಕ್ಕೆ ಕಾರಣವಾಗುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಹಲವಾರು ಸಲ ಟೋಲ್ಗೇಟ್ ಅಧಿಕೃತರ ಗಮನಕ್ಕೆ ತಂದಿದ್ರೂ ಯಾರೂ ಇತ್ತ ಕಡೆ ಗಮನ ಹರಿಸಿಲ್ಲ ಎಂಬುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಕೇರಳದಿಂದ ತಲಪಾಡಿ ಟೋಲ್ಗೇಟ್ಗೆ ಆಗಮಿಸುವ ಮೊದಲು ಹಾಗೂ ಟೋಲ್ಗೇಟ್ ಕಳೆದು ಘನ ವಾಹನಗಳನ್ನು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಗಳಲ್ಲಿ ನಿಲುಗಡೆಗೊಳಿಸಲಾಗುತ್ತಿದೆ. ಇಂತಹ ವಾಹನಗಳು ರಾತ್ರಿ ಕಾಲದಲ್ಲಿ ಆಗಮಿಸುವ ಲಘು ವಾಹನ ಚಾಲಕರಿಗೆ ಕಾಣಿಸದೇ ಇರುವ ಹಿನ್ನೆಲೆಯಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಿಲುಗಡೆಯಾಗುತ್ತಿರುವ ಘನ ವಾಹನಗಳಿಗೆ ಟೋಲ್ ಅಧಿಕೃತರು ನಿಷೇಧವನ್ನ ಹೇರಬೇಕೆಂಬುದು ಸ್ಥಳೀಯರ ಬೇಡಿಕೆ. ಇಲ್ಲವಾದರೆ ಅಪಘಾತದ ದಿನ ದೂರವಿರಲಾರದೆಂಬುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಪ್ರಯಾಣಿಕರು ಕೂಡ ಹಲವಾರು ಸಲ ರಸ್ತೆ ಮಧ್ಯೆ ನಿಲುಗಡೆಯಾದ ವಾಹನಗಳನ್ನು ತೆರವುಗೊಳಿಸುವಂತೆ ವಿನಂತಿಸಿದ್ರೂ ಅಧಿಕೃತರು ಸ್ವಲ್ಪವೂ ಗಮನ ಹರಿಸಿಲ್ಲ ಎನ್ನುತ್ತಾರೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಿಲುಗಡೆಯಾಗುತ್ತಿರುವ ವಾಹನಗಳಿಗೆ ನಿಷೇಧವನ್ನ ಹೇರದಿದ್ರೆ ಪ್ರತಿಭಟನೆಗೆ ಮುಂದಾಗಲಿರುವುದಾಗಿ ಸ್ಥಳೀಯ ನಾಗರಿಕರು ಎಚ್ಚರಿಕೆಯ ಕರೆಗಂಟೆಯನ್ನ ಬಾರಿಸಿದ್ದಾರೆ.